ಮಂಗಳೂರಿನ ಸಂತ ಅಲೋಷಿಯಸ್ ಪಿಯು ಕಾಲೇಜಿನ ವತಿಯಿಂದ 2 ದಿನಗಳ ಕಾಲ ನಡೆಯಲಿರುವ ಕಲ್ಚರಲ್ ಫೆಸ್ಟ್ ಪ್ರಿ ಯೂನಿಕ್ 2019ಗೆ ಚಾಲನೆ ನೀಡಲಾಯಿತು. ಸಂತ ಅಲೋಷಿಯಸ್ ಪಿಯು ಕಾಲೇಜಿನ ಪ್ರಿಟೋರಿಯಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಫೆಸ್ಟ್ಗೆ ಕಲರ್ಫುಲ್ ಆಗಿ ಚಾಲನೆ ದೊರೆಯಿತು. ಸಂತ ಅಲೋಷಿಯಸ್ ಪಿಯು ಕಾಲೇಜಿನ ವತಿಯಿಂದ ನಡೆಯಲಿರುವ ಅಂತರ್ ಕಾಲೇಜು ಕಲ್ಚರಲ್ ಫೆಸ್ಟ್ ಪ್ರಿ ಯೂನಿಕ್ ಹಾಗೂ ಪ್ರಸಕ್ತ ಸಾಲಿನಲ್ಲಿ ನೂತನವಾಗಿ ಪರಿಚಯಿಸಲಾಗಿರುವ ವಿಜ್ಞಾನ ಮಾದರಿ ತಯಾರಿ ಸ್ಪರ್ಧೆ ನಿರ್ವಹಣೆಗೆ ಅದ್ದೂರಿಯಾಗಿ ಚಾಲನೆ ದೊರೆಯಿತು. 2 ದಿನಗಳ ಕಾಲ ನಡೆಯಲಿರುವ ಫೆಸ್ಟ್ಗೆ ಸಂತ ಅಲೋಷಿಯಸ್ ಕಾಲೇಜಿನ ಪ್ರಿನ್ಸಿಪಾಲ್ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ಜೆ ಅವರು ಮುಖ್ಯ ಅತಿಥಿಗಳ ಜೊತೆಗೂಡಿ ಚಾಲನೆಯನ್ನ ನೀಡಿದ್ರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಸ್ಯಾಂಡಲ್ವುಡ್ ನಟಿಯರು ಅವಳಿ ಸೋದರಿಯರಾದ ಅದ್ವಿತಿ ಶೆಟ್ಟಿ ಮತ್ತು ಅಶ್ವಿತಿ ಶೆಟ್ಟಿಯವರು ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ನಡೆಯುವ ಇಂತಹ ಫೆಸ್ಟ್ಗಳಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನ ಯಾರೂ ಕೂಡ ಮಿಸ್ ಮಾಡಿಕೊಳ್ಳಬಾರದು. ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ ಅವಕಾಶಗಳು ಮುಂದಕ್ಕೆ ನೆನಪುಗಳಾಗಿ ನಮ್ಮ ಜೊತೆಗೆ ಸದಾ ಇರುತ್ತವೆ ಎಂದು ಹೇಳಿದ್ರು. It's different, and I think every individual is unique in their own way, and it's your responsibility to identify or to understand what unique talent or what is it that unique thing that you have within yourself. It's your responsibility to identify that. Trust me, guys, don't miss it, because I'm telling you, I regret, sometimes what happens is when we have sports day, when we have musical evening, we always tend to make plans with our friends and try bunking it. I'm sure most of them would have planned to bunk pre-unique as well. But trust me, I'm telling you this out of our experience, never do it. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಾತನಾಡಿದ ಸಂತ ಅಲೋಷಿಯಸ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಕ್ಲಿಫರ್ಡ್ ಸಿಕ್ವೆರಾಸ್ಜೆ ಅವರು, ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಒಂದು ವಿಶಿಷ್ಟ ಅನುಭವವನ್ನ ಒದಗಿಸುತ್ತವೆ. ಸೋಲು ಇರಲಿ, ಗೆಲುವು ಇರಲಿ, ಎಲ್ಲವೂ ನಮಗೆ ಹೊಸತನ್ನ ಏನಾದರೂ ಕಲಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. Space and freedom for our students to come into their own and to unfold their talents and spread their wings. For 2 decades, as you know, pre-unique has been offering a platform to the students to exhibit their talents, express their creativity and innovative. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಂತ ಅಲೋಷಿಯಸ್ ಕಾಲೇಜಿನ ಪ್ರಿನ್ಸಿಪಾಲ್ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ಜೆ ಅವರು ಮಾತನಾಡಿ, ಯುವ ಜನತೆಯಲ್ಲಿ ಕನಸುಗಳು ತುಂಬಾ ಮಹತ್ತರ ಪಾತ್ರ ವಹಿಸುತ್ತವೆ. ಭಾರತದ ಮಾಜಿ ರಾಷ್ಟ್ರಪತಿಗಳಾದ ದಿವಂಗತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ವಿದ್ಯಾರ್ಥಿಗಳಿಗೆ ಸದಾ ಕನಸು ಕಾಣಿ ಎನ್ನುತ್ತಿದ್ರು. ಕನಸುಗಳು ನಮ್ಮನ್ನ ಸಾಧಿಸಲು ಪ್ರೇರೇಪಿಸುತ್ತಿವೆ ಎಂದು ಹೇಳಿದ್ರು. We had late Dr. Abdul Kalam always spoke about dream. He said dream, dream, dream. Dream turn into thoughts and thoughts transform into action. And this is a day for you. You have a lot of dreams, my dear students, coming from various colleges, and today is a day for you to put that into action. ಕಾರ್ಯಕ್ರಮದಲ್ಲಿ ಸಂತ ಅಲೋಷಿಯಸ್ ಪಿಯು ಕಾಲೇಜಿನ ಫಿನಾನ್ಸ್ ಆಫೀಸರ್ ರೆವರೆಂಡ್ ಫಾದರ್ ವಿನೋದ್ ಪೌಲ್ ಎಸ್ಜೆ, ಪಿಯು ಕಾಲೇಜಿನ ಉಪಪ್ರಾಂಶುಪಾಲರಾದ ಕ್ಲಾರೆಟ್ ಡಿಸೋಸಾ ಮತ್ತು ಮೋಳಿ ಕೃಷ್ಣಾಚಿಯಂ, ಪ್ರಿಯೂನಿಕ್ನ ಕನ್ವೀನರ್ ಡೆನ್ಸಿಲ್ ಮಚಾಥೋ, ಸ್ಟೂಡೆಂಟ್ನ ಟೀಮ್ ಲೀಡರ್ ಸಿಮಾನಾ ಫೆರ್ನಾಂಡಿಸ್, ಕೋ ಕನ್ವೀನರ್ ಆಶಾ ಡಿಸೋಸಾ ಸೇರಿದಂತೆ ಪ್ರಾಧ್ಯಾಪಕರು, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.